ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ವೈತರಣಿ ನದಿಯ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಗರುಡ ಪುರಾಣದಲ್ಲಿ ತಿಳಿಸಿರುವಂತೆ ಆತ್ಮದ ಪ್ರಯಾಣ ಸತ್ತ ನಂತರದ 13ನೇ ದಿವಸದಿಂದ ಆರಂಭವಾಗುತ್ತದೆ. ಸುಮಾರು ದೂರ ನಡೆದ ನಂತರ ಪ್ರಯಾಣದ ಮಧ್ಯಭಾಗದಲ್ಲಿ ವೈತರಣಿ ನದಿ ಸಿಗುತ್ತದೆ. ವೈತರಣಿ ನದಿಯು ಮೃತ ವ್ಯಕ್ತಿಯ ಕರ್ಮಗಳಿಗನುಸಾರವಾಗಿ ಕಾಣಿಸುತ್ತದೆ. ಒಳಿತನ್ನೇ ಮಾಡಿ ಮರಣ ಹೊಂದಿದ ಸತ್ಯನಿಷ್ಠ ಆತ್ಮಗಳಿಗೆ ಸುಂದರವಾದ ಮನಮೋಹಕವಾದ ನದಿಯಾಗಿ ಗೋಚರವಾಗುತ್ತದೆಯಂತೆ. ಇದರಿಂದಾಗಿ ಸತ್ಯನಿಷ್ಠ ಆತ್ಮಗಳು ಬಹಳ ಸುಲಭವಾಗಿ ಈ ನದಿಯನ್ನು ದಾಟುತ್ತದೆಯಂತೆ. ಇನ್ನು ಪಾಪಕರ್ಮಗಳನ್ನು ಮಾಡಿರುವಂಥ ಆತ್ಮಗಳಿಗೆ ವೈತರಣಿ ನದಿ ಅದರ ನಿಜ ಸ್ವರೂಪವಾದ ರಕ್ತ, ಮಾಂಸ, ಕಿವು, ಎಂಜಲು, ಜೊಲ್ಲು ಹಾಗೂ ಮಲಮೂತ್ರಗಳಿಂದ ತುಂಬಿರುವಂತೆ ಗೋಚರವಾಗುತ್ತದೆಯಂತೆ. ಭೂಮಿಯಲ್ಲಿ ಇರುವುದಕ್ಕಿಂತಲೂ ಕ್ರೂರವಾದ ಮಾಂಸಾಹಾರ ಜೀವಿಗಳು ಆ ನದಿಯಲ್ಲಿ ಇರುತ್ತದೆಯಂತೆ. ಅಂತಹ ಭಯಾನಕವಾದ ನದಿಯನ್ನು ನೋಡಿದ ಪಾಪಿ ಆತ್ಮ ಭಯದಿಂದ ಕಂಪಿಸುತ್ತಾನೆ. ಆ ನದಿಯಲ್ಲಿ ಇಳಿಯಲು ಹಿಂದೇಟು ಹಾಕುತ್ತಾನೆ. ಆದರೆ ಆ ನದಿಯನ್ನು ಈಜುತ್ತಾ ದಾಟದ ಹೊರತು ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ. ಆದರೆ ಜೀವನದಲ್ಲಿ ಒಮ್ಮೆಯಾದರೂ ಯೋಗ್ಯರಾದವರಿಗೆ ಗೋದಾನ ಮಾಡಿದ್ದರೆ ಅಥವಾ ಶಿವರಾತ್ರಿಯ ವ್ರತ ಮಾಡಿದ್ದರೆ ಅಥವಾ ಒಂದು ಬಾರಿಯಾದರೂ ವೈಕುಂಠ ಏಕಾದಶಿ ವ್ರತ ಮಾಡಿದ್ದರೆ ಆ ನದಿಯನ್ನು ಸುಲಭವಾಗಿ ದಾಟುವ ಮಾರ್ಗವನ್ನು ಯಮದೂತರು ಸೂಚಿಸುತ್ತಾರಂತೆ. ಪ್ರತಿನಿತ್ಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವ ಆತ್ಮಗಳಿಗೆ ಸುಲಭವಾಗಿ ಮೋಕ್ಷವನ್ನು ಸೇರುವ ದಾರಿಯನ್ನು ಯಮದೂತರು ಸೂಚಿಸುತ್ತಾರಂತೆ. ವೈತರಣಿ ನದಿ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.